ನೊಣದ ಕಾಟದಿಂದ ತಪ್ಪಿಸಿಕೊಳ್ಳಲು ಗ್ರಾಮಸ್ಥರು ಊರು ತೊರೆದ ಘಟನೆ ನಡೆದಿದ್ದು, ಕೊರಟಗೆರೆ ತಾಲೂಕಿನ ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತೊಗರಿಘಟ್ಟ ಗ್ರಾಮದ ಪಕ್ಕ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಕೋಳಿ ಫಾರಂನಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೋಳಿಗಳನ್ನು ಈ ಕೋಳಿ ಸಾಕಾಣಿಕೆ ಫಾರಂ ಸಾಕಲಾಗುತ್ತಿದೆ. ಪಕ್ಕದಲ್ಲಿಯೇ ಶ್ರೀ ಆದಿತಿಮ್ಮಪ್ಪ ದೇವಸ್ಥಾನ ಇದ್ದು, ಈ ಭಾಗದ ಸುತ್ತಮುತ್ತಲಿನ ಸುಮಾರು 15ರಿಂದ 20 ಗ್ರಾಮದವರು ಮದುವೆ, ಮುಂಜಿ, ನಾಮಕರಣ ಸೇರಿದಂತೆ ಇತರ ಶುಭ ಸಮಾರಂಭಗಳನ್ನು ಮಾಡುತ್ತಿದ್ದರು. ಆದರೆ ಈ ಕೋಳಿ ಫಾರಂ ಆದಾಗಿನಿಂದ ನೊಣಗಳ ಕಾಟ ಹಾಗೂ ಗೊಬ್ಬರದ ಗಬ್ಬುನಾಥ ಬೀರುತ್ತಿದೆ. ಈ ದುರ್ವಾಸನೆಗೆ ತೊಗರಿಘಟ್ಟ, ಮುದ್ದನಹಳ್ಳಿ, ಬಿಡಿಪುರ, ದುಗ್ಗೇನಹಳ್ಳಿ, ಶಕುನಿತಿಮ್ಮನಹಳ್ಳಿ ಸೇರಿದಂತೆ ಸುಮಾರು 15-20 ಹಳ್ಳಿಗಳ ಜನರು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ತೊಗರಿಘಟ್ಟ ನಮ್ಮ ದೇವಸ್ಥಾನ ತವ ತುಂಬ ಬರೀ ನೊಣ. ಒಂದು ಇದು ಮಾಡೋಕ್ಕಾಗಲ್ಲ, ಫಂಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ, ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ಬರೀ ನೊಣ ನೊಣ ನೊಣ. ನೆನ್ನೆಲ್ಲ ದೇವಸ್ಥಾನ ತವ ಫಂಕ್ಷನ್ ಮಾಡಿದ್ವಿ, ಒಂದು ಊಟ ಮಾಡೋಕ್ಕಾಗ್ತಾ ಇಲ್ಲ, ಬರೀ ನೊಣ. ಹಿಂಗೆ ಸೌಕಂದು ಊಟ ಮಾಡಿದ್ವಿ ಸರ್. ನೊಣ ಹೇಗೆ ಬರ್ತಾವೆ? ನೊಣ ಇದು ಕೋಳಿ ಫಾರಮ್ನಿಂದ ನೊಣ ಇದಾಗಿ ಬಿಟ್ಟೈತೆ. ಅದು ಆದಷ್ಟು ನೀವು ದಯವಿಟ್ಟು ನಿಲ್ಲಿಸ್ಬೇಕು. ಆದರೆ ನಮ್ಮ ಹಳ್ಳಿ ಒಳಗೆ ನಿಲ್ಸೋಕ್ಕಾಗ್ತಾ ಇಲ್ಲ. ನೀವೇನೋ ಮಾಡಿ ದಯವಿಟ್ಟು ನೀವು ತಹಶೀಲ್ದಾರು, AC, DC ನಿಲ್ಲಿಸ್ಬೇಕು ನಮಗೆ. ಇಲ್ಲ ಅಂದರೆ ನಾವು ಇನ್ನೂ ಡೆಲ್ಲಿಗೆ ಹೋಗಲಿ ನಾವು ಓದ್ತೀವಿ. ನಾವು ಡೆಲ್ಲಿಗಾಗಲಿ ನಾವು ಇದಕ್ಕೆ ಓದ್ತೀವಿ, ಜೈಕಾರ ಓದ್ತೀವಿ. ಹ್ಞೂ ಸಾ, ಶಾನೆ ನಮಗೆ ಅನುಕೂಲ ಆಗಿಬಿಟ್ಟೈತೆ, ಅನಾನುಕೂಲ. ಹ್ಞೂ ಸಾ, ಶಾನೆ ಇದಾಗ್ಬಿಟ್ಟೈತೆ. ನಮ್ಗೆ ನೊಣಗಳು ಅಂದರೆ ಬಲಕಾಟ, ಊಟ ಮಾಡೋಕ್ಕಾಗಲ್ಲ, ಮನೆಗೆ ಊಟ ಮಾಡೋಕ್ಕಾಗಲ್ಲ, ನೊಣ ಕಾಟ ತೊಂದರೆ ಆಗ್ಬಿಟ್ಟೈತೆ. ಕಸ ಎತ್ತಾಗ್ತಾ ಇಲ್ಲ. ಹೇಳಿರೆ ಎತ್ತಾಗ್ತೀವಿ ಅಂತಾರೆ, ಎಣ್ಣೆ ಹೊಡಿತೀವಿ ಅಂತಾರೆ, ಹೊಡಿಯಲ್ಲ. ಏನು ಸಹ ನೀವು ಆದಷ್ಟು ನೀವು ದಯವಿಟ್ಟು ನಮ್ಮ ಮೇಲೆ ಗಮನ ಇಟ್ಟು ನೀವು ಇಲ್ಲಿ ನೋಡಿ ಸಹ, ಇಲ್ಲ ನೊಣ ನೋಡಿ ಸಹ ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಂಗಾಗಿಬಿಟ್ಟೈತೆ. ನೀವೇನು ದಯವಿಟ್ಟು ನಮ್ಮ ಮೇಲೆ ಕರುಣೆ ಮಾಡಿ ನೀವು ಇದು ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಸರ್. ಹ್ಞೂ ಸರ್, ಅಷ್ಟೇ. ಜನ ಮಾತ್ರವಲ್ಲದೆ ಜಾನುವಾರುಗಳು ಕೂಡ ನೊಣದ ಕಾಟದಿಂದ ಸಂಕಷ್ಟಕ್ಕೀಡಾಗಿದೆ. ಕುರಿ ಮೇಕೆಗಳ ಕಣ್ಣು, ಮೂಗು, ಬಾಯಿ ಮೇಲೆ ನೊಣಗಳ ಕಾಟದಿಂದ ಗಾಯಗಳಾಗಿವೆ. ಸಂಜೆ ಬೆಳಿಗ್ಗೆ ಹಾಲು ಕರೆದರೆ ಹಾಲಿನಲ್ಲಿಯೂ ಕೂಡ ನೊಣಗಳು. ಇನ್ನು ಟೊಮೆಟೊ, ಬದನೆ ಸೇರಿದಂತೆ ತರಕಾರಿಗಳು ಯಾವ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಳಿ ಫಾರಂ ಪ್ರಾರಂಭ ಮಾಡಲು ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯಬೇಕು. ಅನುಮತಿ ನೀಡಲು ಗ್ರಾಮ, ಹಳ್ಳಿ, ದೇವಸ್ಥಾನ, ಶಾಲೆಗಳಿಂದ ಎಂತಿಷ್ಟು ದೂರ ಇರಬೇಕು ಎಂಬ ನಿಯಮಗಳು ಇರುತ್ತವೆ. ಆದರೆ ಇವೆಲ್ಲವನ್ನು ನಿರ್ಲಕ್ಷಿಸಿ ಅಧಿಕಾರಿಗಳು ಅನುಮತಿ ನೀಡಿದ್ದಾರೆಯೇ? ಅನುಮತಿ ನೀಡಿದವರು ಯಾರು? ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ಸಂಬಂಧಪಟ್ಟ ತಹಶೀಲ್ದಾರ್, DC ಸ್ಥಳಕ್ಕೆ ಬಂದು ನಾವು ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಈ ಗೀತಾ ಕೋಳಿ ಫಾರಂ ಅನುಮತಿ ರದ್ದುಗೊಳಿಸಿ ಎಂದು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಜೂಮ್ ಮಾಡು, ಸಕ್ಕತ್ತಪ್ಪ ತಗೊಂಡು ಇಷ್ಟಿಡ್ದಪ್ಪ ನೋಡಿ
ಕರೆಕ್ಟಾಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳೋ. ನೊಣ ಬರ್ತವೆ ಅಂತ ಹೊಡಿತಿದ್ಯಾ? ನೊಣಕ್ಕೋಸ್ಕರ ಹೊಡಿತಾರೆ. ಎಲ್ಲಿಂದ ಬರ್ತಾ ನೊಣ? ನೊಣ ಅದು ಪರಂ ಕಡೆ ಇದ್ದೇನಿಲ್ಲ, ಇದು ಮದುವೆ ಆಯ್ತಲ್ಲ ಮನೆ. ಹೇಳೋರು ಕೇಳು, ಕರೆಕ್ಟಾಗಿ ಹೇಳು. ಮದುವೆ ಬಿಡು ಸೆಕೆಂಡ್ರಿ. ಅಲ್ಲಿ ಫಾರಂ ಕಡೆಯಿಂದ ಬರ್ತವೆ ಅಂತ ಕರೆಕ್ಟಾಗಿ ಹೇಳು. ಕೋಳಿ ಫಾರಂ ಕಡೆಯಿಂದ ಬರ್ತಾವ? ಅದೇ ಸರ್, ಅದನ್ನ ಹೇಳು ಕರೆಕ್ಟಾಗಿ. ಇಲ್ಲಿ ಮಾತಾಡು. ಈ ಕೋಳಿ ಫಾರಂ ಕಡೆಯಿಂದ ನೊಣ ಬರೋದಕ್ಕೆ ನೀವು ಔಷಧಿ ಹೊಡಿತಾ ಇದ್ದೀರಾ? ಈಗ ಪಂಚಾಯತಿ ಅವ್ರು ಬಂದು ಹೇಳಿದ್ರು, ಇವರು ಪಂಚಾಯತಿ ಅವರು. ಅದಕ್ಕೆ ನಾನು ಹೇಳಿದ ಕಾನ್ಸರ್ ಮಾಡಿಸ್ತಾ ನೀನು. ಕೋಳಿ ಫಾರಂ ಇಂದ ನೊಣ ಬರ್ತವೆ ಅಲ್ಲನಪ್ಪ, ಅದಕ್ಕೆ ನೀನು ಔಷಧಿ ಹೊಡಿದ್ಯಾ ಅಲ್ವಾ? ಸರಿ, ಅದನ್ನ ಹೇಳು ಅಷ್ಟೇ. ನಿನ್ನ ಹೆಸರು? ಸುರೇಶ್ ನವಲಗುಂದ, ಹುಬ್ಳಿಯಿಂದ ಬಂದಿದ್ಯಾ? ಏನು ಕೆಲಸ ಮಾಡ್ತೀಯಾ? ಇಲ್ಲೇ ಸೆಕ್ಯೂರಿಟಿ ಕೆಲಸ. ನಿಂಗೆ ಇಲ್ಲಿ ಈ ನೊಣದಾಗಿ ಊಟ ಮಾಡೋಕ್ಕಾಗುತ್ತಾ? ಏನು ಮಾಡ್ಬೇಕಲ್ಲ, ನಾನು ಏನು ಮಾಡ್ಬೇಕು? ಮತ್ತೆ ಹೆಂಗೆ ಮಾಡ್ತೀನಿ ಜೀವನ? ಇಲ್ಲೇ ಊಟ ಮಾಡ್ತೇನೆ. ಇಲ್ಲ, ಈ ನೊಣದಾಗ ಹೆಂಗೆ ಮಾಡ್ತೀಯಪ್ಪ ಅಂತ. ಹಿಂಗೆ ಮಾಡ್ತೀನಿ. ಹಂಗೆ ಮಾಡ್ತೀಯ ಗೊತ್ತು. ನೊಣ ನಿಂಗೇನು ಕೀಟ ಇದು ಮಾಡಲ್ವಾ? ಏನು ಮಾಡ್ಬೇಕಲ್ಲ? ಪರಿಸರ ಮಾಲಿನ್ಯ. ಊಟದ ಮೇಲೆ ನೊಣ ಕೂತ್ಕೊಳಲ್ವಾ? ಊಟ ಉಂಟು. ಹಾಂ, ಆ ಊಟ ತಿಂದ್ರೆ ನಿನ್ನ ಆರೋಗ್ಯ ಹಾಳಾಗ್ತೈತಲ್ವಾ? ಹಾಂ, ಮತ್ತು ಹೆಂಗೆ ನಿಮ್ಮ ಜೀವನ? ಹೆಂಗೆ ಕೂಲಿ ಕಾರ್ಮಿಕರದ್ದು ಹೆಂಗೆ ಜೀವನ ಅಂತ? ಸರ್, ನನ್ನ ಹೆಸರು ಹನುಮಂತರಾಯಪ್ಪ ಅಂತೇಳಿ. ನಾವು ತೊಗರಿಘಟ್ಟದ ವಾಸಿಗಳು. ಇಲ್ಲಿ ನಾವು ಮೊದಲಿಂದನೂ ದೇವಸ್ಥಾನ ಸ್ಥಾಪನೆ ಮಾಡಿ ದೇವಸ್ಥಾನದ ಹತ್ರ ಮದುವೆಗಳು, ಶುಭ ಸಮಾರಂಭಗಳೆಲ್ಲ ಇಟ್ಕೊಳ್ತಿದ್ವಿ. ಬಡವರಿಗೆ ಸುಮಾರು ಮದುವೆಗಳಾಗ್ತಾಯಿದ್ವಿ ಇಲ್ಲಿ ಕಡಿಮೆ ಖರ್ಚಿನಲ್ಲಿ. ಜೊತೆಗೆ ಇಲ್ಲಿ ಈಗ ಏನಾಗಿದೆ ಅಂತಂದರೆ ದನ ಕರ ಮೆಸಕ್ಕಾಗ್ತಾಯಿಲ್ಲ. ದನ ಕರುಗಳಿಗೆಲ್ಲ ಇಲ್ಲಿ ಮೂಗಿನಲ್ಲೂ ಆಮೇಲೆ ಕಣ್ಣಲ್ಲೆಲ್ಲ ನೊಣಗಳೆಲ್ಲ ಕುಂತ್ಕೊಬಿಟ್ಟು ಗಾಯಗಳಾಗ್ಬಿಟ್ಟು ಅಲರ್ಜಿ ಥರ ಆಗ್ಬಿಟ್ಟು ದನ ಕರುಗಳಿಗೆ ಆ ಥರ ಅಲರ್ಜಿ ಆಗಿಬಿಟ್ಟು ನಾವು ಅದರ ಹಾಲು ಕುಡಿಯೋದು ಹೆಂಗೆ? ಕುರಿ ಮೇಕೆಗೆ ಕಾಯಿಲೆ, ಮನುಷ್ಯರಿಗೂ ಕಾಯಿಲೆ. ಹೋಗಿ ಇವತ್ತು ಒಳನಳ್ಳಿ ಕೊಟ್ಟಿಗೆರೆ ನೋಡೋರಿ, ನಮ್ಮ ತೊಗರಿಘಟ್ಟದ ಸುತ್ತಮುತ್ತ ಜನ ಈ ಥರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಯವ್ರು ಅನ್ನೋದು. ಜನಗಳಿಗೆಲ್ಲ ಕಾಯಿಲೆ ಇದೆ ಹೆಚ್ಚುಗಟ್ಟಲೆ. ನಾವು ಇಷ್ಟು ಮಾಡ್ತಾ ಇರೋದೇನಕ್ಕಾಗಿ ಹೇಳ್ರಿ? ಕಾಯಿಲೆ ಕಚೇರಿ ಕಂಟ್ರೋಲ್ ಆಗಬೇಕು. ಈ ನೊಣಗಳು ಇಲ್ಲೆಲ್ಲಿ ನಾವು ಬೈಲಾಗ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ದೇವಸ್ಥಾನದ ಹತ್ರ ಅಲ್ಲ, ನಮ್ಮ ಹೊಲಗಳ ಹತ್ರ ಊಟ ತಂದು ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು. ಅಂಥ ತೊಂದರೆ ಆಗುತ್ತೆ. ಮನೆಗಳಿಗೆಲ್ಲ ಬರ್ತಾ ಇದ್ದಾವೆ. ಊರೊಳಗಡೆ ಬಂದ್ರಿ ಎಷ್ಟು ನೊಣ ಇದ್ದಾವೆ ನೋಡ್ರಿ. ಬೇರೆ ಕಡೆಗಿಂತಲೂ ನಮ್ಮ ಕಡೆ ನೊಣಗಳು ನೋಡ್ರಿ. ನಮ್ಮೂರಲ್ಲಿ ಎಷ್ಟು ನೊಣ ಇದ್ದಾವಂತ ಇವತ್ತು. ಲಿಂಗರಾಜು ಅಂತ, ತೊಗರಿಘಟ್ಟ ಗ್ರಾಮಸ್ಥ ನಾನು. ಈ ಪಂಚಾಯತಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕೋಳಿ ಫಾರಂ ಬಗ್ಗೆ, ಮತ್ತು ಮುಂದೆ ತಾಲೂಕು ಆಫೀಸ್ಗೂ ಕೊಟ್ಟಿದ್ದೀವಿ. ಯಾವ ಅಧಿಕಾರಿಗಳು ಯಾವುದೂ ಸ್ಪಂದಿಸ್ತಿಲ್ಲ ನಮಗೆ. ಇದರಿಂದ ನಮಗೆ ಭಾರಿ ಅನನುಕೂಲ ಆಗ್ಬಿಟ್ಟಿದೆ. ಎಲ್ಲ ಜನರುಗಳು ಎಲ್ಲ ಕಾಯಿಲೆ ಬೀಳ್ತಾ ಇದ್ದಾರೆ. ದನ ಮೇಯ್ಸೋಕ್ಕಾಗ್ತಿಲ್ಲ. ಏನೇ ತರಕಾರಿ ಬೆಳೆದ್ರು ಎಲ್ಲ ಇವು ಊಜಿ ಹೊಡಿತಿದ್ದಾವೆ. ಯಾರು ರೈತರು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಓಡಾಡೋಕ್ಕೂ ಆಗ್ತಿಲ್ಲ. ಇಲ್ಲೇ ನೋಡಿ ಬೇಕಾದ್ರೆ ಗಾಡಿ ನಿಲ್ಸೋಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಮಲಿಕೊಳಕ್ಕಾಗಲ್ಲ. ನಾವು ದೇವಸ್ಥಾನದ ಹತ್ರ ಊರಲ್ಲೂ ಅಷ್ಟೇ, ಊರಲ್ಲೂ ಈ ಥರ ಬಂದುಬಿಟ್ಟಿದೆ. ಆದ್ದರಿಂದ ಈ ಅಧಿಕಾರಿಗಳಿಗೆಲ್ಲ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ, ಇವ್ರು ಯಾರು ನಮಗೆ ಸ್ಪಂದಿಸ್ತಿಲ್ಲ. ಆದ್ದರಿಂದ ಈ ಮೇಲಾಧಿಕಾರಿಗಳಿಗೆ ಇದನ್ನು ತಲುಪಿಸಿ ಏನಾದರೂ ಮಾಡಿ ಕೋಳಿ ಫಾರಂ ಮುಚ್ಚಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ.